ಹೊರಗಿನಿಂದ ಬರುವವರಿಗೆ ಅವಕಾಶವನ್ನ ಕೊಡಲಾಗಿದೆ ಅಂತರರಾಜ್ಯ ಅಂತರ್ಜಿಲ್ಲೆ ಅದರ ಜೊತೆಗೆ ಈಗ ವಿದೇಶಗಳಿಂದಲೂ ಕೂಡ ಜಿಲ್ಲೆಯ ಮಂದಿಯನ್ನ ಕರೆಸಿಕೊಳ್ಳುವಂತ ಚಿಂತನೆಗಳು ಸರ್ಕಾರದ ಮುಂದೆ ಇದೆ ಆದರೆ ಅದು ಬಹಳ ದೊಡ್ಡ ಸವಾಲಾಗುವಂತದ್ದು ಸ್ಥಳೀಯ ಜಿಲ್ಲಾಡಳಿತಗಳಿಗೆ ಯಾಕಂತ ಹೇಳಿದ್ರೆ ಅವರನ್ನ ಕ್ವಾರಂಟೈನ್ ಮಾಡಬೇಕಾಗುತ್ತೆ ಸೋ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ಈಗ ಜಿಲ್ಲೆಯಲ್ಲೂ ಕೂಡ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದ್ದು ಮುಂದಿನ ಹಂತದಲ್ಲಿ ಅಂತರ್ಜಿಲ್ಲೆ ಅಂತರರಾಜ್ಯ ಹಾಗೂ ವಿದೇಶದಿಂದಲೂ ಕೂಡ ಜನರು ಆಗಮಿಸುತ್ತಾರೆ ಅವರ ಮೇಲೆ ಜಿಲ್ಲಾಡಳಿತ ವಿಶೇಷವಾದ ನಿಗಾವನ್ನ ಇರಿಸುತ್ತೆ ಎನ್ನುವಂತ ವಿಚಾರವನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಹೇಳಿದ್ದಾರೆ ಅಂದ್ರೆ ನಿನ್ನೆ ರಾತ್ರಿ ವೇಳೆಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಕೂಡ ಮಾಡಿದ್ದಾರೆ ಮೊದಲ ಹಂತದಲ್ಲಿ ಈಗ ಯುಎಸ್ಎ ಕೆನಡಾ ಯುಎಇಗಳಿಂದ ಸುಮಾರು 10,000 ಮಂದಿ ಬರುವಂತ ನಿರೀಕ್ಷೆ ಇದೆ ಇದು ಮೊದಲ ಹಂತದಲ್ಲಿ ಇದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲು ವಿದೇಶದಿಂದ ಬಂದವರನ್ನ ಕ್ವಾರಂಟೈನ್ ನಲ್ಲಿ ಇರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅಂತರರಾಜ್ಯ ಅಂತರ್ಜಿಲ್ಲೆಗಳಿಂದ ಬರುವವರನ್ನ ಗಡಿಭಾಗದ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸಿ ಮತ್ತೆ ಹೋಮ್ ಕ್ವಾರಂಟೈನ್ ಮಾಡಲಾಗುತ್ತೆ ಎನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಅದರ ಜೊತೆಗೆ ಲಾಕ್ಡೌನ್ ಸಡಿಲಿಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಕೆಲವೊಂದು ಗೊಂದಲಗಳಿರಬಹುದು ಪಾಸ್ಗಳ ಬಗ್ಗೆ ಇರಬಹುದು ಅಥವಾ ಇನ್ನಿತರ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿರಬಹುದು ಸೊ ಆ ಎಲ್ಲ ಗೊಂದಲಗಳನ್ನು ನಿವಾರಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಏನೆಲ್ಲ ವಿಚಾರಗಳಿದೆ ಏನೆಲ್ಲ ಅನುಮತಿಗಳಿದೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಏನು ಅನ್ನುವಂಥದ್ದನ್ನು ಈಗ ನೋಡ್ಕೊಂಡು ಬರೋಣ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಆದರೂ ಲಾಕ್ಡೌನ್ ಎಕ್ಸ್ಟೆಂಡ್ ಆದರೂ ಕೂಡ ಜನಸಾಮಾನ್ಯರಿಗೆ ಕೆಲವು ಸಡಿಲಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಆರೆಂಜ್ ಝೋನ್ನಲ್ಲಿ ಬರುತ್ತದೆ ಸೊ ಆರೆಂಜ್ ಝೋನ್ನಲ್ಲಿ ಬರೋದ್ರಿಂದ ಈ ಲಾಕ್ಡೌನ್ ಸಮಯದಲ್ಲೂ ಕೂಡ ಯಾವ್ಯಾವ ರಿಲ್ಯಾಕ್ಸೇಷನ್ ಇದೆ ಅನ್ನೋದ್ರ ಒಂದು ಡೀಟೇಲ್ಡ್ ಆರ್ಡರ್ನ ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಆ ಆದೇಶದ ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ ಅದೇ ಆದೇಶದ ಪ್ರಕಾರ ಕೆಲವು ವಿಷಯಗಳು ನಿಷಿದ್ಧವಾಗಿರುತ್ತೆ ಅದೇನು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ಸಸ್ಸು ಟ್ರೈನ್ಸ್ ಎಲ್ಲ ನಡೆಯೋದಿಲ್ಲ ಆಮೇಲೆ ಯಾವುದೇ ರೀತಿಯಾದ ಕಾಂಗ್ರಿಗೇಷನ್ ಅಂದರೆ ಜನ ಸೇರೋ ಅಂಥ ಯಾವುದೇ ವಿಷಯ ಇದು ಅದು ಕೂಡ ನಡೆಯೋದಿಲ್ಲ ಮತ್ತು ಮಾಲ್ಸು ಸಿನೆಮಾಸು ಜಿಮ್ನೇಷಿಯಮ್ಸ್ ಇರ್ಬೋದು ಕ್ಲಬ್ಸ್ ಇರ್ಬೋದು ಇದು ಕೂಡ ಮುಂಚೆನೂ ಕ್ಲೋಸ್ಡ್ ಇತ್ತು ಈಗಲೂ ಕೂಡ ಕ್ಲೋಸ್ಡ್ ಇದೆ ಏನು ಸಡಿಲಿಕೆ ಈ ಸರಿ ಕೊಟ್ಟಿದ್ದೀವಿ ಅಂದರೆ ಇಲ್ಲಿವರೆಗೆ ಬರೀ ಎಸೆನ್ಷಿಯಲ್ ಐಟಮ್ಸ್ದು ಅಂಗಡಿಗಳು ಅಂದರೆ ಗ್ರೋಸರಿ ಶಾಪ್ಸ್ ಇರ್ಬೋದು ಫಾರ್ಮಸೀಸ್ ಇರ್ಬೋದು ಅದು ಮಾತ್ರ ಓಪನ್ ಇತ್ತು ಆದರೆ ಇವಾಗ ಯಾವುದೇ ಒಂದು ಸ್ಟ್ಯಾಂಡ್ ಅಲೋನ್ ಅಂಗಡಿ ಅಂದರೆ ಸಿಂಗಲ್ ಅಂಗಡಿಗಳು ಏನಿರುತ್ತೆ ಅದರಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಆದರೆ ಮಾಲ್ಗಳು ಮತ್ತು ಈ ವಾಣಿಜ್ಯ ಸಂಕೀರ್ಣಗಳು ಅಂಥದ್ರಲ್ಲಿರೋ ಅಂಗಡಿಗಳಲ್ಲಿ ಈಗಲೂ ಕೂಡ ನಾವು ಅದನ್ನು ಕ್ಲೋಸ್ ಮಾಡಿರ್ತೀವಿ ಇಂಥ ಮಾಲ್ಸ್ ಮತ್ತು ವಾಣಿಜ್ಯ ಸಂಕೀರ್ಣಗಳಲ್ಲಿರೋ ಅಂಗಡಿಗಳಲ್ಲಿ ಯಾವುದಾದ್ರೂ ತರಕಾರಿ ಅಂಗಡಿ ಹಣ್ಣಿನ ಅಂಗಡಿ ಈ ರೀತಿ ಎಸೆನ್ಷಿಯಲ್ ಐಟಮ್ಸ್ ಇದ್ದರೆ ಅದು ಮುಂಚೆನೂ ಓಪನ್ ಇತ್ತು ಈಗಲೂ ಇರುತ್ತೆ ಅದಲ್ಲದೆ ಬೇರೆ ಎಲ್ಲ ಅಂಗಡಿಗಳು ಮಾಲ್ ಅಥವಾ ವಾಣಿಜ್ಯ ಸಂಕೀರ್ಣ ಇದ್ದರೆ ಅದರಲ್ಲಿ ಕ್ಲೋಸ್ ಇರುತ್ತೆ ಆದರೆ ಯಾವುದಾದ್ರು ಒಂದು ಸಿಂಗಲ್ ಅಂಗಡಿ ಇದ್ದರೆ ಮಾತ್ರ ಅದರಲ್ಲಿ ನಾವು ಓಪನ್ ಮಾಡೋದಕ್ಕೆ ಬಿಡ್ತಾ ಇದ್ದೀವಿ ಅದ್ರ ಜೊತೆಗೆ ಬಾರ್ಬರ್ ಶಾಪ್ಸು ಸ್ಯಾಲಾನ್ಸು ಅದನ್ನೆಲ್ಲ ನಾವು ಇನ್ನೂ ಕ್ಲೋಸ್ ಮಾಡಿರ್ತೀವಿ ಈ ಲಾಕ್ಡೌನ್ ಪೀರಿಯಡಲ್ಲಿ ಮತ್ತು ಯಾವುದೇ ರೀತಿಯಾದ ಬಟ್ಟೆ ಅಂಗಡಿಗಳನ್ನು ಕೂಡ ನಾವು ಕ್ಲೋಸ್ ಮಾಡೋದಕ್ಕೆ ಡಿಸಿಷನ್ ತೊಗೊಂಡಿದ್ದೀವಿ ಈ ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಬಹಳ ಸಹಕಾರನ ನೀಡಿದ್ದಾರೆ ಎಲ್ಲರಿಗೂ ಇದರಿಂದ ಅನೇಕ ರೀತಿಯಾದ ತೊಂದರೆಗಳಾಗಿದೆ ಆಗಿಲ್ಲ ಅಂತಲ್ಲ ಆದರೂ ಒಂದು ದೊಡ್ಡ ಕಾಸ್ಗೋಸ್ಕರ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಈ ಸಹಕಾರಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನಾವು ಈ ಲಾಕ್ಡೌನ್ ಸಡಿಲಿಕೆ ಇದ್ರೂ ಕೂಡ ನಮ್ಮ ಜಾಗೃತೆಯನ್ನು ನಾವು ಬಿಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗ ನಮ್ಮ ಹತ್ರ 9 ಆಕ್ಟಿವ್ ಕೇಸಸ್ ಇನ್ನೂ ಇದೆ ಕೊರೋನಾದು ಸೊ ಲಾಕ್ಡೌನ್ ರಿಲ್ಯಾಕ್ಸೇಷನ್ ಆಗೋಯ್ತು ಅಂದರೆ ಈ ರೋಗ ಹೊರಟೋಯ್ತು ಅಂತ ಅಲ್ಲ ನಾವು ನಾರ್ಮಲ್ ಲೈಫಿಗೆ ಬರಬೇಕು ಅಂತಿದ್ರೆ ಏನೇನು ಕ್ರಮ ತಗೊಳ್ಬೇಕು ಅನ್ನೋದನ್ನ ನಾವು ಈ ಲಾಕ್ಡೌನ್ ರಿಲ್ಯಾಕ್ಸೇಷನಲ್ಲಿ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಮ್ಮ ಸಮಯ ಬಂದಿರೋದು ಸೆಲ್ಫ್ ರೆಗ್ಯುಲೇಷನ್ ಅಂತ ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ಫಾಲೋ ಮಾಡೋದು ರೆಸ್ಪಾನ್ಸಿಬಿಲಿಟಿ ಅಂದರೆ 2 ರೀತಿ ಇರುತ್ತೆ ಒಂದು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಮನೆಯಲ್ಲಿ ನಮ್ಮ ಒಂದು ವೈಯಕ್ತಿಕವಾದ ಜವಾಬ್ದಾರಿ ನಾವು ಹೇಗೆ ನಮ್ಮ ಆರೋಗ್ಯನ ನೋಡ್ಕೋತೀವಿ ನಮ್ಮ ಇಮ್ಯುನಿಟಿ ಹೇಗೆ ನಾವು ಡೆವಲಪ್ ಮಾಡ್ತೀವಿ ಪರ್ಸನಲ್ ಹೈಜೀನ್ ಹೇಗೆ ನಾವು ನೋಡ್ಕೋತೀವಿ ಅದೊಂದು
ಮತ್ತೆ ಇನ್ನೊಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಹೊರಗೆ ಬಂದಾಗ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ಎಲ್ಲರೂ ಹೋದಾಗ ಕಡ್ಡಾಯವಾಗಿ ಮಾಸ್ಕ್ನ ಧರಿಸೋ ಅಂಥದ್ದು, ಮತ್ತೆ ಬೇರೆಯವರಿಂದ 1 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಅಂಥದ್ದು, ಇದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಎರಡನ್ನೂ ನಾವು ಫಾಲೋ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಇದ್ರ ಜೊತೆಗೆ ಯಾವುದೇ ಎಂಪ್ಲಾಯರ್ ಇರ್ಬೋದು, ಈಗ ಎಷ್ಟೊಂದು ಪ್ರೈವೇಟ್ ಕಂಪನೀಸ್ ಎಲ್ಲ ಶುರು ಆಗುತ್ತೆ, ಇಂಡಸ್ಟ್ರೀಸ್ ಕೂಡ ಶುರು ಆಗುತ್ತೆ, ಅವ್ರದ್ದು ಕೂಡ ಜವಾಬ್ದಾರಿ ಏನಿರುತ್ತೆ ಅಂದರೆ ಅವ್ರ ಎಂಪ್ಲಾಯರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಈ ಎಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕು. ಎಲ್ಲೂ ಕೂಡ ಕ್ರೌಡಿಂಗ್ ಆಗೋದಕ್ಕೆ ಬಿಡಬಾರ್ದು. ಎಲ್ಲೇ ಕ್ರೌಡಿಂಗ್ ಆದರೂ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಲಾಕ್ಡೌನ್ ರಿಲ್ಯಾಕ್ಸೇಷನ್ ಏನೇ ಇದ್ರೂ ಕೂಡ ಅದು ನಮ್ಮ ಕಂಟೈನ್ಮೆಂಟ್ ಝೋನಿಂದ ಹೊರಗೆ ಮಾತ್ರ. ಕಂಟೈನ್ಮೆಂಟ್ ಝೋನ್ ನಿಮಗೆ ತಿಳಿದಿರೋ ಹಾಗೆ ಯಾವುದೇ ಒಂದು ಪಾಸಿಟಿವ್ ಕೇಸ್ ಬಂದಿದ್ರೆ ಅದ್ರ ಸುತ್ತ ನಾವು ಇಯರ್ ಮಾರ್ಕ್ ಮಾಡಿರ್ತೀವಿ, ಅಲ್ಲಿ ಯಾವುದೇ ರೀತಿಯಾದ ಆಕ್ಟಿವಿಟೀಸ್ ಕೂಡ ನಡೆಯಲ್ಲ. ಸೊ ಏನೇ ರಿಲ್ಯಾಕ್ಸೇಷನ್ ಇದ್ರೂ ಅದು ಕಂಟೈನ್ಮೆಂಟ್ ಝೋನ್ ಹೊರಗಡೆ ಮಾತ್ರ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಈಗ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ, ಬೇರೆ ರಾಜ್ಯಗಳಿಂದ ಜನರು ಬರುವಂತಹ ಒಂದು ಪ್ರಕ್ರಿಯೆ ಶುರು ಆಗುತ್ತೆ ಅಂತ ರಾಜ್ಯ ಸರ್ಕಾರದಿಂದ ನಮಗೆ ತಿಳಿದು ಬಂದಿದೆ. ಅದರೊಟ್ಟಿಗೆ ಬೇರೆ ದೇಶಗಳಿಂದನೂ ಕೂಡ ನಮ್ಮ ಜನರು ಹೊರಗೆ ಇರೋರನ್ನ ಕೇಂದ್ರ ಸರ್ಕಾರದವ್ರು ಏರ್ಲಿಫ್ಟ್ ಮಾಡಿ ಕರ್ಕೊಂಡು ಬರುವ ಸಾಧ್ಯತೆಗಳಿರುತ್ತೆ. ಆ ರೀತಿ ಆದಾಗ ಅವರೆಲ್ಲರನ್ನೂ ನಾವು ಕ್ವಾರಂಟೈನ್ ಮಾಡ್ತೀವಿ. ಮತ್ತೆ ಕೊನೆಯದಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಎಲ್ಲ ಘಟನೆಗಳನ್ನು ನೀವು ನೋಡಿದ್ರೆ ನಮಗೆ ಒಂದು ಸ್ಪಷ್ಟವಾಗಿ ತಿಳಿತಾ ಇದೆ, ಅದು ಯಾವುದೇ ವ್ಯಕ್ತಿ ಅವರಿಗೆ ಇಮ್ಯುನಿಟಿ ಮುಂಚೆಯಿಂದನೇ ಕಡಿಮೆ ಇದ್ರೆ, ಬೇರೆ ಯಾವ್ದಾದ್ರು ರೋಗಗಳಿಗೆ ಅವರು ತುತ್ತಾಗಿದ್ರೆ ಅಥವಾ ಅವರಿಗೆ ವಯಸ್ಸಾಗಿದ್ರೆ ಅಂಥವರಿಗೆ ತುಂಬ ಜಾಸ್ತಿ ಎಫೆಕ್ಟ್ ಆಗಿರೋದು ನೀವು ನೋಡಿದ್ದೀರಾ. ಆದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ವಯಸ್ಕರಿದ್ರೆ ಅಥವಾ ಅವ್ರಿಗೆ ಯಾವ್ದಾದ್ರು ಆಲ್ರೆಡಿ ಯಾವ್ದಾದ್ರು ರೋಗಗಳಿಂದ ಅವ್ರು ತುತ್ತಾಗಿದ್ರೆ ಅವ್ರಿಗೆ ನಾವು ಹೆಚ್ಚು ಕಾಳಜಿ ಕೊಡೋಣ. ಅವರು ಸುಮ್ಮನೆ ಮನೆಯಿಂದ ಹೊರಗೆ ಬರೋದು ಬೇಡ. ತುಂಬಾ ಅನಿವಾರ್ಯವಿದ್ರೆ ಮಾತ್ರ ಅಂಥವ್ರು ಮನೆಯಿಂದ ಹೊರಗೆ ಬನ್ನಿ. ಲಾಕ್ಡೌನ್ ರಿಲ್ಯಾಕ್ಸೇಷನ್ ಆಯಿತು ಅಂದ ಕಾರಣಕ್ಕೆ ಎಲ್ಲರೂ ಸುಮ್ಮನೆ ಅನಾವಶ್ಯಕವಾಗಿ ಸುತ್ತಬಹುದು ಅಂತ ಇಲ್ಲ. ಈಗಲೂ ಕೂಡ ವೆನೆವರ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಆಗ ಮಾತ್ರ ನೀವು ಮನೆಯಿಂದ ಹೊರಗೆ ಬರಬೇಕು ಅಂತ ನಾನು ಕೋರ್ತೀನಿ.